ಸತಿಯ ಶಿರೋರಕ್ತದಂತೆ ನಮ್ಮದಾದಂತಹ ಅಯೋಧ್ಯೆ ರಂಜಿಸುತ್ತಾ ಇದೆ. ಇಲ್ಲಿಗೆ ಅರಸನಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಮಗನಾದವ ಮೇರು ವ್ಯಕ್ತಿತ್ವವನ್ನು ಹೊಂದಬೇಕು ಎನ್ನುವಂತಹ ಕಾರಣದಿಂದಲೇ ನಮ್ಮ ಹಿರಿಯರು ನನಗೆ ಸುಮೇರು ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಅಯೋಧ್ಯೆ ಅರಸನಾಗಿ ನಾನು ಮೆರೆಯುತ್ತಾ ಇದ್ದರೂ ಕೂಡ ರಾಮನ ಆದರ್ಶಗಳನ್ನೆಲ್ಲ ನಾನು ವಿರೋಧಿಸುವವ. ಸೂರ್ಯವಂಶದ ಅರಸನಾಗಿದ್ದವ ರಾಮಚಂದ್ರ ಎನ್ನುವ ಈ ಅಯೋಧ್ಯೆಯನ್ನು ಆಳಿದವ. ಇಡೀ ಆರ್ಯಾವರ್ತದ ಹೆಚ್ಚಿನ ಜನರೆಲ್ಲರೂ ಕೂಡ ರಾಮನ ಆದರ್ಶವನ್ನು ಪಾಲಿಸುತ್ತಾ ಇದ್ರೆ ವರ್ತಮಾನ ಕಾಲದಲ್ಲಿ ಅಯೋಧ್ಯೆ ಅರಸನಾಗಿರುವ ಈ ಸುಮೇರು ಮಾತ್ರ ರಾಮನ ಆದರ್ಶವನ್ನು ವಿರೋಧಿಸುವವ. ಅಂದ್ರೆ ವೈದಿಕ ಧರ್ಮವನ್ನು ನಾನು ನಂಬುತ್ತಾ ಇಲ್ಲ. ದೇವರು ಧರ್ಮ ಎನ್ನುವುದೆಲ್ಲ ಬರೇ ಸುಳ್ಳು. ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ವೈದ್ಯರು ಕಂಡುಕೊಂಡಂತಹ ಒಂದು ದಾರಿ ಎನ್ನುವ ಹಾಗೆ ನನಗನಿಸಿದೆ. ಆದ ಕಾರಣವೇ ನನ್ನ ಈ ಅಯೋಧ್ಯೆಯಲ್ಲಿ ಕಟ್ಟಪ್ಪಣೆಯನ್ನು ನಾನು ಮಾಡಿದ್ದೇನೆ. ಎಲ್ಲರೂ ನಿರೀಶ್ವರವಾದಿಗಳಾಗಬೇಕು. ದೇವರನ್ನು ಯಾರೂ ನಂಬಬಾರದು. ಧಾರ್ಮಿಕವಾದಂತಹ ಕಾರ್ಯಕ್ರಮ ನಡೆಯಬಾರದು. ಯಾರಾದರೂ ಧಾರ್ಮಿಕವಾದ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಎಂದಾದರೆ ಅಂತವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ, ಶಿರಚ್ಛೇದನವನ್ನು ಮಾಡಿ ಎನ್ನುವ ಹಾಗೆ ಕಟ್ಟಪ್ಪಣೆಯನ್ನು ಮಾಡಿದ್ದೇನೆ. ದೇವಸ್ಥಾನ ಎನ್ನುವುದೇ ನಮ್ಮ ಈ ಅಯೋಧ್ಯೆಯಲ್ಲಿ ಇರಬಾರದು. ದೇವಸ್ಥಾನವನ್ನು ಒಂದೋ ಹುಡಿ ಮಾಡಿ, ಅಲ್ಲ ಎಂದಾದರೆ ದೇವಾಲಯದ ಒಳಗಿರುವಂತಹ ಮೂರ್ತಿಯನ್ನು ಎಳೆದು ಹೊರಡಿಸಾಡಿ ಆ ದೇವಾಲಯ ಇರುವಂತಹ ಜಾಗದಲ್ಲಿ ವಸ್ತು ಸಂಗ್ರಹಾಲಯವು ಅಲ್ಲ ಉಗ್ರಾಣವು ಇದನ್ನು ನಿರ್ಮಿಸಿ ಎನ್ನುವ ಹಾಗೆ ಕಟ್ಟಪ್ಪಣೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಅದೆಷ್ಟೋ ಆಳುಗಳನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಕಳುಹಿಸಿದವರಿದ್ದೇನೆ. ನೋಡೋಣ ಭವಿಷ್ಯ. ಅದೇನಾ ಜಕ್ಕುಂಜೈ? ನಿಮಗೆ ಜಯಕಾರವನ್ನು ಮಾಡುತ್ತಾ ನಾನು ಈ ಕಡೆ ಬಂದವ. ಒಂದು 4 ಜನ ಅನುಯಾಯಿಗಳಿರುವಾಗ ಜಯಕಾರ ಮಾಡು. ಅವರಾದ್ರೂ ನಿನ್ನೊಂದಿಗೆ ಸೇರಿ ಜಯಕಾರ ಮಾಡ್ತಾರೆ. ನೀನು ಒಬ್ಬನೇ ಆದ್ರೆ ಹೇಗೆ? ಇದ್ದಾರ ಹಿಂದಿನ ಅಣ್ಣಣ್ಣ ಇದ್ರು. ಸರಿ ಸರಿ. ಯಾರು? ಅನುಯಾಯಿಗಳು ಇದ್ರು. ಈಗ ಅವರನ್ನೆಲ್ಲ ಅಲ್ಲೇ ನಿಲ್ಲಿಸಿ ನಾನು ಈ ಕಡೆ ಬಂದೆ. ನೀನು ಓರ್ವನೇ ರಾಜ ಚಾವಡಿಗೆ ಬಂದೆ. ನೀನಲ್ವ ನಮ್ಮ ಭಟ, ಆತ್ಮೀಯ ಭಟನಿದ್ದಿ. ನಿನ್ನಲ್ಲಿ ನಾನು ಹೇಳಿ ಕಳುಹಿಸಿದವನಿದ್ದೇನೆ. ಯಾವ ರೀತಿಯಲ್ಲಿ ವ್ಯವಹಾರ ನಮ್ಮ ರಾಜ್ಯದಲ್ಲಿ ನಡೆಯುತ್ತಾ ಇದೆ, ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ನಡೆಯುತ್ತದೆಯೋ ನಡೆಯುತ್ತದೆ ಅಂತ ಆದ್ರೆ ಅಂತವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ ಹೇಳಿ ಕಳುಹಿಸಿದವ. ಏನು ವಿಶೇಷವಾದ ವಿಷಯವನ್ನು ತಿಳಿಸುವುದಕ್ಕಾಗಿಯೇ ಬಂದದ್ದು. ಏನು ವಿಶೇಷ? ನನ್ನದೊಂದು ಮತ್ತೊಂದು ನಮಸ್ಕಾರ. ಎದ್ದೇಳು. ನನ್ನ ಪುಣ್ಯ ನೋಡಿ ಏನು ನಾನು ಬರುವ ಹೊತ್ತಿಗೆ ಎಲ್ಲಿಯಾದ್ರೂ ನೀವು ವಿಸರ್ಜನೆ ಮಾಡಿರ್ತೀರಾ ಅಂತ ಎಣಿಸ್ತಿದ್ದೆ. ಪುಣ್ಯಕ್ಕೆ ವಿಸರ್ಜನೆ ಮಾಡಲಿಲ್ಲ. ಏನು ವಿಸರ್ಜನೆಯ? ಅಲ್ಲ, ಮಾತಾಡುವುದಕ್ಕೆ ಅವಕಾಶ. ಬರೇ ವಿಸರ್ಜನೆ ಅಂತ ಹೇಳಬೇಡ, ಸಭಾ ವಿಸರ್ಜನೆ ಅಂತ ಬರೇ ವಿಸರ್ಜನೆ ಅಂತ ಹೇಳಿದ್ರೆ ತುಂಬಾ ಅರ್ಥವನ್ನು ಕಲ್ಪಿಸುವುದಕ್ಕೆ ಸಾಧ್ಯ. ಅಲ್ಲ, ನಾನು ಕಾಲ ಮಿತಿಯಲ್ಲಿ ಹೋದದ್ದು. ನಾನು ವಿಸರ್ಜನೆ ಮಾಡುವುದಾಗ ನೀನು ಬಂದ್ರೆ ಸರಿಯಾಗುತ್ತದೆ. ಮುಂದುವರಿಸು ಮುಂದುವರಿಸು. ದೇವರೇ, ಹಾಗಂತ ನೀವು ಇದ್ದೀರಿ. ವಿಷಯವನ್ನು ಮಹತ್ತರವಾದ್ದರಿಂದಲೇ ಈ ಹೊತ್ತಿಗೆ ಮಧ್ಯದಲ್ಲಿ ಪ್ರವೇಶ ಮಾಡಬೇಕು ಅಂತಾದ್ರೆ ನೀನು ಬರುವವನಲ್ಲ. ಏನು ವಿಶೇಷ? ದೇವರೇ, ನಮ್ಮ ಊರಿನ ಬಗ್ಗೆ ನೀವು ನಮ್ಮನ್ನು ಸುತ್ತಾಡುವುದಕ್ಕೆ ಕಳಿಸಿದ್ದೀರಿ, ವಿಷಯವನ್ನು ಸಂಗ್ರಹಿಸುವುದಕ್ಕಾಗಿ. ಹೋದೆ, ಎಲ್ಲಾ ಕಡೆ ವಿಷಯವನ್ನು ಮೆಲ್ಲ ಮೆಲ್ಲ ಗುಟ್ಟಾಗಿ ಸಂಗ್ರಹಿಸ್ತಾ ಇದ್ದೇನೆ. ಯಾಕಂದ್ರೆ ಕೆಲವು ಗುಟ್ಟಿನಲ್ಲಿ ವಿಷಯಗಳು ನಡೆಯುತ್ತದೆ. ನಮ್ಮ ಮುಂಭಾಗದಲ್ಲಿ ನಮಗೆ ಬೆಂಬಲವಾಗಿಯೋ ಅಥವಾ ನಮ್ಮನ್ನು ಪ್ರೋತ್ಸಾಹಿಸಿಯೋ ಆಡಿಕೊಂಡು
ವರ್ತಿಸ್ತಾರೆ. ಹಿಂದಿನಿಂದ ಅವರ ಆಟವೇ ಬೇರೆ, ಹಿಂದಿನಿಂದ ಆಟವೇ ಬೇರೆ. ಸರಿ, ಹಾಗಾಗಬಾರ್ದು. ಮುಖಸ್ತುತಿ ಎನ್ನುವುದು ಇರಬಾರ್ದು. ಏನಿದ್ರು ಸತ್ಯಾಂಶ ಹೊರಗೆ ಬರಬೇಕು ಅಂತ ಹೇಳಿ ಇನ್ನೂ 4 ಮಂದಿಯನ್ನು ಅಲ್ಲದೆ ಬಿಟ್ಟಿದ್ದೇನೆ. ಅದಕ್ಕೆ ನಿನ್ನನ್ನು ಸಮರ್ಥ ಎನ್ನುವ ಹಾಗೆ ಕಳಿಸಿ. ಅವನಾದ್ರು ಸರಿ. ಹಾಗೆ ದೇವರೇ, ಒಂದು ಕಡೆ ಹೋಗುವ ಒಂದು ಸ್ವಲ್ಪ ಜನಸಂಖ್ಯೆ ಸೇರಿತ್ತು. ಜನರು ಸೇರಿತ್ತು ಸ್ವಲ್ಪ ಜನಸಂಖ್ಯೆ ಇತ್ತು. ಜನಸಂಖ್ಯೆ ಕೂಡ ಅತಿಯಾಗಿ ಸೇರಬಾರದು ಅಂತ ಕೂಡ ಕಟ್ಟಪ್ಪಣೆ ಉಂಟು. ಉಂಟಲ್ಲ, ಗೊತ್ತಲ್ಲ ನಿಮಗೆ. ಆದ್ರೂ ಕೂಡ ಸೇರಿದ್ದಾರಲ್ಲ, ಯಾಕಿರ್ಬೋದು ಅಂತ ಹೋಗಿ ನೋಡಿದ್ರೆ ಒಂದು ಆಟೋ ರಿಕ್ಷಾದ ಕೆಳಗೆ ಒಬ್ಬ ನಿಂತಿದ್ದಾನೆ. ಯಾವುದರ ಕೆಳಗೆ? ಒಂದು ದೊಡ್ಡದು ಕೆಳಗೆ. ಸರಿ, ಎಲ್ಲರೂ ಗುಸು ಗುಸು. ಒಬ್ಬ ನಿಂತಿದ್ದಾನೆ. ಅವನನ್ನು ಸುತ್ತುವರಿದು ಎಲ್ಲರೂ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾ ಇದ್ದಾರೆ. ಪರಸ್ಪರ ಮಾತನಾಡ್ತಾ ಇದ್ದಾರೆ. ಅವನನ್ನು ಕಾಣುವುದಕ್ಕೆ ಹೇಗಿದ್ದ ನೋಡಿ, ನಾನು ಎಲ್ಲರ ಬದಿಯಿಂದ ತಲೆ ಹಾಕಿ ಇನಿತು ನೋಡಿ, ನೋಡುವುದಕ್ಕೆ ಅದು ಮನುಷ್ಯ ಅಲ್ಲ. ಮತ್ತೆ ಸ್ವಾಮಿ ಸ್ವಾಮಿ ಸ್ವಾಮಿ. ಹಾಗಿದ್ರೆ ಸ್ವಾಮಿಗಳು ಮನುಷ್ಯರಲ್ವೇ? ನಿನಗೆ ಯಾರು ಹೇಳಿದ್ದು? ಅವ್ರಿಗೆ ಕೆಲವರು ಹೇಳ್ತಾರಲ್ಲ, ಅದು ನಡೆದಾಡುವ ದೇವರುಗಳು ಸ್ವಾಮಿಗಳು ಅಂತ. ಆ ಭಾವನೆ ನಮಗೆಲ್ಲ ಆ ಭಾವನೆ ಹಾಗಂತ. ಇದು ಕಾವಿ ವಸ್ತ್ರ ಹುಟ್ಟಿದ್ದಾನೆ, ಇದು ಕೊರಳಲ್ಲಿ ದ್ರಾಕ್ಷಿ ಹಾರ, ರುದ್ರಾಕ್ಷಿ. ನಾವು ಕಾಲಮಿತಿಯಲ್ಲಿ ರುದ್ರಾಕ್ಷಿ. ಕಾಲಮಿತಿಯಲ್ಲಿ ಹೋಗುದಿದ್ರು ಕೂಡ ಹಾಗೆಲ್ಲ ಆಗಬಾರದು, ಅರ್ಥ ಅಪಾರ್ಥ ಆಗಬಾರದು. ರುದ್ರಾಕ್ಷಿ ಹೋಗಿ ದ್ರಾಕ್ಷಿ ಆಗಬಾರದು. ಹಾಗೆ ನಾವು ಮಾಡಿದ್ರೆ ನಮ್ಮ ಕಾಲಮಿತಿಗೆ ಬೆಲೆ ಇರ್ಲಿ. ಇದು ರುದ್ರಾಕ್ಷಿ ಹಾರ, ಆಮೇಲೆ ಕೈಯಲ್ಲಿ ಕೋವಿ, ಮಂಡಲ ಅದೇ. ಆಮೇಲೆ ಭಸ್ಮ ಎಲ್ಲ ಧಾರಣೆ ಮಾಡಿದ್ದಾನೆ, ನಿಂತುಕೊಂಡಿದ್ದಾನೆ. ಈ ಭಸ್ಮ ಅಂತ ಹೇಳುವಲ್ಲಿ ಬೂದಿ ಅಂತ ಹೇಳಿದ್ರೆ ಅಂತಲ್ಲ. ಇಲ್ಲ, ಭಸ್ಮ ಮಧ್ಯದಲ್ಲಿ ಸ್ವರ ಕೇಳ್ತಾ ಉಂಟು. ಅಲ್ಲಿ ಜನಗಳ ಮಧ್ಯದಲ್ಲಿ ಇದು ನೀನು ಕಾಲಮಿತಿಯಲ್ಲಿ ಮುಗಿಸಿದ ಹೇಳಿದ್ರೆ ಸಾಕ. ಅದೇ ಈ ಜನಗಳ ಮಧ್ಯದಲ್ಲಿ ಇದು ಸುತ್ತಾ ಇದೆ. ಅದೇ ಯಾರದ್ದು ಅಂತ ನೋಡಿದೆ. ಯಾರ್ದು ಓಂ ಅಂತ ನೋಡುವಾಗ ಸ್ವಾಮಿಗಳದ್ದು. ದೇವರೇ, ಏನು ಎಂತದ್ದು ವಿಷಯ ಎಂತದ್ದು? ಅವ ಅಲ್ಲಿ ಧರ್ಮ ಬೋಧನೆ ಮಾಡು, ಧರ್ಮ ಪ್ರವಚನ, ಧರ್ಮ ಬೋಧೆ, ಅದನ್ನು ಕೇಳುವುದಕ್ಕೆ ಅಷ್ಟೆಲ್ಲ ಅಷ್ಟು ಆಳುಗಳು. ಮೊದಲೇ ನಾನು ಹೋಗುವಕ್ಕಿಂತ ಮೊದಲೇ ಸ್ವಲ್ಪ ಧರ್ಮ ಬೋಧನೆ ಮಾಡಿದ್ದಾರೆ. ನಮ್ಮ ಜನಗಳೆಲ್ಲ ನಾವೆಲ್ಲ ಇದು ಮೂತ್ರಿ ಪೂಜೆಯನ್ನೆಲ್ಲ ಬಿಟ್ಟಿದ್ದೇವಲ್ಲ. ಏನು ಮೂತ್ರಿ ಪೂಜೆ, ವಿಗ್ರಹ ಪೂಜೆ ಅದನ್ನೆಲ್ಲ ಬರದಿದ್ರೆ ವಿಗ್ರಹ ಪೂಜೆ ಅಂತ ಬಿಡುವ, ಅದನ್ನೆಲ್ಲ ಬಿಟ್ಟಿದ್ದೇವೆ. ನಾವೆಲ್ಲರೂ ನಿಮ್ಮನ್ನೇ ದೇವರು ಅಂತ ಒಂದು ನೀವೇ ರಾಜನ್ ಪ್ರೇತಸ್ಯ ದೇವತೆ, ರಾಜಾ ಪ್ರತ್ಯಕ್ಷ ದೇವತೆ, ರಾಜಾ ಪ್ರೇತಸ್ಯ ದೇವತೆ ಹೇಳುವ ರಾಜನೇ ದೇವರು, ರಾಜನೇ ದೇವರು ಎನ್ನುವ ಹಾಗೆ ನಂಬಿಕೊಂಡಿದ್ದವರು. ಆದರೆ ಅಲ್ಲಿ ನೋಡ್ತೇನೆ ಅವರದ್ದು ಬೇರೆ, ಸ್ವಲ್ಪ ತಲೆ ತಿರುಗಿಸಿದ್ದಾನೆ. ಇದು ಅವರದ್ದು ಮಾತಾಡುವ ಶೈಲಿ ಎಲ್ಲ ಬದಲಾಯಿತು. ಅವರದ್ದು ಇದು ನಮ್ಮ ನಾಡವರೆಲ್ಲ ದೊಡ್ಡ ದೊಡ್ಡ ಪದಗಳನ್ನ, ಅಂದ್ರೆ ನಮ್ಮ ನಾಡವರು, ನಮ್ಮ ಊರಿನ ನಾಡಿನವರು, ನಮ್ಮ ನಾಡವರು ದೊಡ್ಡ ದೊಡ್ಡ ಪದಗಳು. ಅವನನ್ನು ನೋಡಿ, ಸ್ವಾಮಿಗಳೇ, ಮುನಿವರಿಯನೇ, ಪೂಜ್ಯರೇ, ಪರಂಗದಿನ ಪೂಜ್ಯರೇ, ಪರಮ ಪೂಜ್ಯರೇ. ನಿನಗೆ ಇದೆಲ್ಲ ಎಲ್ಲಿಂದ ಅವನನ್ನು ಕೇಳಿ ಇವರು ಕೈ ಮುಗಿದು ಬೇಡುದು. ಸರಿ, ನಮಗೊಂದು ಒಳ್ಳೆ 2 ಹಿತನುಡಿಯನ್ನು ಕೊಡಿ, ಮಂತ್ರಾಕ್ಷತೆಯನ್ನು ಕೊಡಿ, ನಮಗೊಂದು ಸದ್ಗತಿ ಪ್ರಾಪ್ತಿಯ ಆಗುವ ಹಾಗೆ ಮಾಡಿ. ಅವನು ಶುರು ಮಾಡಿದ. ಭಕ್ತರೇ, ನಾವೆಲ್ಲರೂ ಸದ್ಧರ್ಮ ಮಾಡಬೇಕು. ಹೀಗೆ ಅಲ್ಲಲ್ಲಿ ತಿರುಗಾಡಬಾರದು. ತಿರುಗಾಡಿದ್ರೆ ಕಾಲಹರಣ ಆಗುತ್ತದೆ. ಒಂದು ಕಡೆಯಲ್ಲಿ ಕೂತು ದೇವರ ಧ್ಯಾನವನ್ನು ಮಾಡುತ್ತಾ, ಅವನನ್ನೇ ಭಜಿಸುತ್ತಾ, ಅವನನ್ನೇ ಸ್ಮರಿಸುತ್ತಾ ನಮ್ಮ ಕಾಲವನ್ನು ಕಳೆದಿವು ಅಂತಾದ್ರೆ ಈ ಲೋಕವನ್ನು ಬಿಟ್ಟು ಆ ಲೋಕವನ್ನು ಸೇರಿ ನಮಗೆ ಸದ್ಗತಿ ಉಂಟಾಗುತ್ತದೆ. ನಿಮಗೆಲ್ಲರಿಗೂ ಸುಖವಾಗಲಿ, ಸುಖವಾಗಲಿ, ಸುಖ.
ಸುಬ್ಬವ ಅವ ಹೇಳಿದ್ದು ಶುಭವಾಗಲಿ. ಶುಭವಾಗಲಿ. ಈ ರೀತಿಯಾಗಿ ಅವ ಹೇಳ್ತಾ ಇದ್ದ. ಇದ್ದಾರೆ. ಇದನ್ನು ನೀನು ಕೇಳಿದೆಯಾ? ನಾನು ಕೇಳಿದ್ದು ಬಿಡಿ, ಹ. ಇವರು ಹೋದವರೆಲ್ಲ ಕೇಳುವವರು, ಹ. ಕಲಸ ಕನ್ನಡಿ ಎಲ್ಲ ಹಿಡಿದುಕೊಂಡು ಅವರನ್ನು ಮೆರವಣಿಗೆಗೆ ಕೊಂಡವರು. ಹ. ಇನ್ನೊಂದು ಕಡೆ ಪ್ರವಚನ, ಮತ್ತೊಂದು ಕಡೆ ಪ್ರವಚನ, ಎಲ್ಲಿ ನೋಡಿದವರಲ್ಲ ಅವನದೇ ಪ್ರವಚನ. ನಮ್ಮ ಈಗ ಇದೇ ಎಲ್ಲ ದೇವರ ಜ್ಞಾನವೇ ಹಾಗೆ ಪ್ರಾರಂಭವಾಗಿದೆ. ಹೌದು. ಇದನ್ನು ನೋಡಿಯೂ ಕೇಳಿಯೂ ನೀನು ಸುಮ್ಮನಿದ್ದೀಯಾ? ನೆಟ್ಟಿಗೆ ಮತ್ತು ಸಿಟ್ಟು ಇವನೆಲ್ಲರನ್ನು ಸೇರಿಸಿಕೊಂಡು ಹ. ಅಲ್ಲಿ ಒಂದು ಗುರುಸ್ಥಾನದಲ್ಲಿದ್ದು ಗುರುಪುರವನ್ನು ಇಲ್ಲೇ ಸ್ಥಾಪಿಸ್ತಾನೆ. ಮಾಡಿಯೋ ನಾವು ಮಾಡ್ಯಾನ. ಹೇಳೋದಕ್ಕಾಗುವುದಿಲ್ಲ. ಗುರುಪುರವನ್ನು ಸ್ಥಾಪಿಸ್ತಾನೆ ಹ. ಎನ್ನುವ ಹಾಗೆ ಸಿಟ್ಟು ಬಂತು. ಹ. 4 ಬಿಡಬೇಕು ಅಂತ ಕೈ ಎತ್ತಿದೆ. ಏರಿಸಬೇಕಿತ್ತು. ಎಲ್ಲಿಗೆ ಏರಿಸುದು? ಅವ ಗುರುಪುರದಲ್ಲೇ ನಿಂತುಕೊಂಡು ಹ. ಕೈ ಕಂಬ ತೋರಿಸಿದ್ದು. ಅಂದ್ರೆ ಅರ್ಥ ಆಗ್ಲಿಲ್ಲ. ನೋಡಿ ಅಂತ ನನ್ನ ಕೈ ನೋಡಿ ಕಂಬದ ಹಾಗೆ ಓಹೋ, ಬರಲಿಲ್ಲ. ಶಪಿಸಿ ಬಿಟ್ಟ. ಶಪಿಸಿ ಬಿಟ್ಟ. ನಿನ್ನ ಕೈ ಕಂಬವಾಗಲಿ ಎನ್ನುವ ಹಾಗೆ. ಹಾಗೆ. ಹಾಗಾಗಿ ಇದನ್ನು ಹಿಡಿದುಕೊಂಡು ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಪಾದದ ಬಳಿಗೆ ಬಂದಿದ್ದೇನೆ. ಈಗ ನಿನ್ನ ಕೈ ಒಂದು ಮರದ ಹಾಗಾಗಿದೆ. ಕೈ ಎತ್ತುವುದಕ್ಕಾಗುತ್ತಾ ಇಲ್ಲ. ಇದಕ್ಕೆ ಕಾರಣ ಆತ. ನಮ್ಮದಾದಂತಹ ತತ್ವಕ್ಕೆ ವಿರೋಧವಾಗಿ ಆತ ವರ್ತಿಸುತ್ತಾ ಇದ್ದಾನೆ. ಅದೇ ರೀತಿಯಾಗಿ ನಮ್ಮವರೆಲ್ಲರನ್ನು ಮನಪರಿವರ್ತನೆ ಮಾಡ್ತಾ ಇದ್ದಾನೆ. ಬಿಡಬಾರದು. ಶಿಕ್ಷಿಸುವುದಕ್ಕೆ ಹೋದಂತಹ ನಿಮಗೂ ಕೂಡ ಈ ರೀತಿಯ ನೋವನ್ನು ತಂದೊಡ್ಡಿದ್ದಾನೆ ಎಂದಾದ್ರೆ ಬಿಡುವುದಲ್ಲ, ಅವನ ಶಿರಚ್ಛೇದನ ಮಾಡಬೇಕು. ಅಲ್ಲ ಅಂತಾದ್ರೆ ನಾಳೆ ನಮಗೆ ಬದುಕುವುದಕ್ಕೆ ಕಷ್ಟವಾದೀತು. ನೇರವಾಗಿ ಹೋಗಿ ನಮ್ಮ ದಂಡನಾಯಕರನ್ನು ಬರುವಂತೆ ಹೇಳು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.